ರಾಜ್ಯ ಸರ್ಕಾರದ ಉಚಿತ ಯೋಜನೆದ ಒಟ್ಟುಗು ಬಾಂಬುಲ ಫ್ರೀ ಆದ ತಿಕ್ಕೊಂಡು ಪಂದು ಮಕ್ಕರ್ ಮಲ್ತದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರ್ನ ಬಗೆಟ್ ಅವಹೇಳನಕಾರಿ ಪದಬಳಕೆ ಮಲ್ತದು ವಿಡಿಯೋ ಮಲ್ತದು ಬುಡ್ನ ಗರಡಿಮಜಲು ನಿವಾಸಿ ದಿವಾಕರ್ ಕೋಟ್ಯನ್ ವಿರುದ್ಧ ಪ್ರಕರಣ ದಾಖಲಾತಂಡು. ದಿವಾಕರ್ ಕೋಟ್ಯನ್ ಸ್ವಂತ ಆರೇ ಮಲ್ತಿನ ವಿಡಿಯೋಡು ಬಸ್ ಟಿಕೆಟ್ ₹2,000 ವಿದ್ಯುತ್ ಬಿಲ್ ಫ್ರೀ ಇತ್ತೆ ಪೊಸತಾದ ಬಾಂಬು ಸ್ಫೋಟಲ ಫ್ರೀ ಆದ ರಾಜ್ಯ ಸರ್ಕಾರ ಕೊರೊಂದುಂಡು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ರುಲ್ಲಾ ಖಾನ್ ಹಿಂದುಲೆ ಫ್ರೀ ಬೋರ್ಡ್ ಅತ ದೆತೊನ್ಲೆ ದುಂಬಾಗ ನನಲ ಆಜಿ ತಿಂಗೊಲು ಬಸ್ ವಿದ್ಯುತ್ ₹2,000 ಒಟ್ಟುಗು ಬಾಂಬುಲ ಫ್ರೀ ತಿಕ್ಕುಂಡು ಮಜಾ ಮಲ್ಪುಲೆಂದು ಪಂತಿರು. ಈ ವಿಡಿಯೋ ಇತ್ತೆ ಸಾಮಾಜಿಕ ಜಾಲತಾಣಲೆಡ್ ವೈರಲ್ ಆತಂಡು. ಕಾಂಗ್ರೆಸ್ ಕಾರ್ಯಕರ್ತೆಯನ್ನ ಆಕ್ರೋಶ ಆಗಲ ಕಾರಣ ಆತಂಡು. ದಿವಾಕರ್ ಕೋಟ್ಯಾನ್ ರಾಜ್ಯ ಸರ್ಕಾರದ ಯೋಜನೆದ ಒಟ್ಟುಗು ಬಾಂಬ್ ಉಚಿತ ಅಂದು ಪನ್ಪಿನೆತ ಒಟ್ಟುಗು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರೆನ ಅವಹೇಳನಕಾರಿಯಾದ ನಿಂದನೆ ಮಲ್ತಿದಿರು. ಅರ್ನ ವಿರುದ್ಧ ಸೂಕ್ತ ಕಾನೂನು ಕ್ರಮ ದೆತೊನೊಡುಂದು ಒಡಿಪು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಹಮ್ಮದ್ ಒಡಿಪು ಮಲ್ಪೆ ಪೊಲೀಸ್ ಠಾಣೆಗೆ ದೂರು ಕೊಡ್ತಿರು. ಅಂಚಾದ ಮಲ್ಪೆ ಪೊಲೀಸ್ ತಗಳು ಠಾಣೆಡ್ ಪ್ರಕರಣನ ದಾಖಲಿಸದು ತನಿಖೆ ನಡಪಾವೊಂದುಲ್ಲೇರು. ನಮಸ್ಕಾರ ಹಿಂದೂ ಬಾಂಧವರೇ, ಮತ್ತು 2,000 ಬಂತಾ ಬಸ್ ಟಿಕೆಟ್ ಫ್ರೀ ಮತ್ತು ಎಂತ ಫ್ರೀ ಕರೆಂಟ್ ಬಿಲ್ ಫ್ರೀ. ಅದರ ಜೊತೆ ನಿನ್ನೆ ಒಂದು ಹೊಸ ಫ್ರೀ ಬಂದಿದೆ, ಬಾಂಬ್ ಸ್ಫೋಟ್ ಫ್ರೀ. ಏನು ಹಣ ಕೊಡಲಿಕ್ಕಿಲ್ಲ, ಏಕ್ದಮ್ ಫ್ರೀ, ಡೈರೆಕ್ಟ್ ಮೇಲೆ, ನೋ ಪಾಸ್ಪೋರ್ಟ್ ನೋ ವೀಸಾ. ಮಾನನೀಯ ಮುಖ್ಯಮಂತ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ 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 ಸಿದ್ರುಲ್ಲಾ ಖಾನ್ ಬೇಕಲ್ಲ ಹಿಂದೂಗಳೇ, ಫ್ರೀ ತಗೊಳ್ಳಿ. ಇನ್ನೊಂದು 6 ತಿಂಗಳಿಗೆ ಇಂಟರ್ವ್ಯೂಲ್ ಮಧ್ಯೆ ಇಂಟರ್ವ್ಯೂಲಲ್ಲಿ 6 ತಿಂಗಳಿಗೆ ಬಸ್ ಜೊತೆ ಕರೆಂಟ್ ಜೊತೆ 2,000 ಜೊತೆ ಬಾಂಬು ಫ್ರೀ. ಮಜಾ ಮಾಡಿ ನೋಡ್ರಿ, ಮಜಾ ಮಾಡಿ. ಫ್ರೀ ಸ್ವರ್ಗ ಫ್ರೀ. ಬಾಯ್, ಜೈ ಶ್ರೀರಾಮ್.